ಆವಿಷ್ಕಾರ್ ಯೋಗ ತರಬೇತಿ ಕೇಂದ್ರ ಹಾಗೂ ಚಿಕಿತ್ಸಾ ಕೇಂದ್ರ ನಗರದ ಪಂಪ್ವೆಲ್ ಉಜ್ಜೋಡಿ ಸಮೀಪದ ಶೀತಲ್ ಶೆಲ್ಟರ್ನ 1ನೇ ಮಹಡಿಯಲ್ಲಿ ಉದ್ಘಾಟನೆಗೊಂಡಿತು. ಮಂಗಳೂರಿನ ವಿವಿಧ ಕಡೆಗಳಲ್ಲಿ ಯೋಗ ತರಬೇತಿ ಹಾಗೂ ಚಿಕಿತ್ಸಾ ಕೇಂದ್ರಗಳನ್ನು ಹೊಂದಿರುವ ಆವಿಷ್ಕಾರ್ನ ಯೋಗ ತರಬೇತಿ ಕೇಂದ್ರ ಇದೀಗ ಮತ್ತೊಂದು ಕೇಂದ್ರವನ್ನು ತೆರೆದಿದೆ. ನಗರದ ಸಮೀಪದ ಶೀತಲ್ ಶೆಲ್ಟರ್ನ 1ನೇ ಮಹಡಿಯಲ್ಲಿ ಉದ್ಘಾಟನೆಗೊಂಡಿತು. ಇನ್ನು ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದ ಡಾಕ್ಟರ್ ಪ್ರೊಫೆಸರ್ ಬಿಎಂ ಹೆಗ್ಡೆಯವರು ದೀಪ ಪ್ರಜ್ವಲನಗೊಳಿಸಿ ಉದ್ಘಾಟಿಸಿದರು. ತದ ಬಳಿಕ 2020ನೇ ಸಾಲಿನ ನೂತನ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಯೋಗದಿಂದ ಆರೋಗ್ಯ ವೃದ್ಧಿಸಲು ಸಾಧ್ಯ ಅಂತ ಹೇಳಿದ್ರು. ಯೋಗ ಮಾಡೋದ್ರಿಂದ ಈಗ ಇವರು ಯೋಗ ಥೆರಪಿ ಅಂತ ಮಾತಾಡ್ತಾ ಇದ್ರು. ಯೋಗದಲ್ಲಿ ಥೆರಪಿ ಅಂತಿಲ್ಲ. ಯೋಗ ಒಂದು ಟ್ರೀಟ್ಮೆಂಟ್ ಮೆಥಡ್ ಅಲ್ಲ. ಯೋಗ ಏನು ಅಂದರೆ ಚಿತ್ತವೃತ್ತಿ ನಿರೋಧಕ ಯೋಗ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಯೋಗ ಅಂತ ಹೇಳೋದು. ಈ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿ ಬಹಳ ಕಷ್ಟ ಉಂಟು. ಅದು ಇಟ್ಕೊಂಡ್ರೆ ನಮ್ಮ ಮನಸ್ಸು ಇನ್ನೊಬ್ಬರಿಗಾಗಿ ಇದ್ದರೆ ಬಹಿರ್ಮುಖವಾಗಿರ್ಬೇಕು. ಮನಸ್ಸು ಅಂತರ್ಮುಖವಾಗಿ ನಮಗಾಗಿ ನಮ್ಮ ಮನಸ್ಸಲ್ಲ, ನಮಗಾಗಿ ನಾವು ಜೀವನ ಮಾಡೋದಲ್ಲ, ಇನ್ನೊಬ್ಬರಿಗಾಗಿ ಜೀವನ ಮಾಡಬೇಕು. ಆದ್ದರಿಂದ ಇನ್ನೊಬ್ಬರಿಗಾಗಿ ಜೀವನ ಮಾಡೋದನ್ನು ಕಲಿತ್ರೆ ನೀವು ಇಲ್ಲಿ ಬಂದದಕ್ಕೆ ಸಾರ್ಥಕ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಇಂಟರ್ಗ್ರಲ್ ಯೋಗ ಸತ್ಸಂಗ ಅಧ್ಯಕ್ಷ ವಿಎಲ್ ರೋಕೋ ಅವರು ವಹಿಸಿ ಮಾತನಾಡಿದರು. ಪ್ರತಿಯೊಬ್ಬರ ಜೀವನದಲ್ಲಿ ಯೋಗ ಅತಿ ಮುಖ್ಯವಾಗಬೇಕು ಎಂದರು. ನಾವು ಸುಖದಲ್ಲಿ ಸಾಮಾನ್ಯವಾಗಿ ಸೆಲೆಬ್ರೇಟ್ ಮಾಡ್ತೇವೆ, ದುಃಖದಲ್ಲಿ ಹೀಗೆ ಯಾಕೆ ಆಯಿತು ಅಂತ ದುಃಖಿಸಿಕೊಳ್ಳುತ್ತೇವೆ, ಟೆನ್ಷನ್ಗೆ ಹೋಗ್ತೇವೆ. ಅನೇಕ ರೀತಿಯ ದುಃಖಗಳಿವೆ, ಅನೇಕ ರೀತಿಯ ಸುಖ ಭೋಗಾದಿಗಳಿವೆ, ಹಾಗೆ ಅನೇಕರಿಗೆ ರೋಗಾದಿಗಳು ಇವೆ. ಎಲ್ಲದರಲ್ಲಿ ನಾವು ಮನಸ್ಸಿನ ಸಮರ್ಥನೆಯನ್ನು ಅದು ಹೇಗೆ ಇಡುವುದಂತ ವಿವರವಾಗಿ ಎಲ್ಲಿ ಯುದ್ಧ ಮೈದಾನಿನಲ್ಲಿ ಯುದ್ಧ ಮಾಡೋ ಮಹಾಭಾರತದ ಯುದ್ಧ ಮಾಡೋ ಮೈದಾನಿನಲ್ಲಿ ಬೇರೆ ಕಡೆ ಅಲ್ಲ, ಇಂಥ ಶಾಂತವಾದ ಪ್ರದೇಶದಲ್ಲಿ ಅಲ್ಲ. ಈ ವೇಳೆ ಆವಿಷ್ಕಾರ ಯೋಗ ತರಬೇತುದಾರ ಕುಶಲಪ್ಪ ಜಿಎಂ ಸೇರಿದಂತೆ ಮತ್ತಿತರ ತರಬೇತುದಾರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.